ತೆಂಗು ಬೆಳೆಗಾರರನ್ನ ಕಡೆಗಣಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರೈತರು ತಕ್ಕ ಪಾಠ ಕಲಿಸುವ ಮೂಲಕ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹಾಕಬೇಕು ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಕರೆ ನೀಡಿದ್ದಾರೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 13 ಜಿಲ್ಲೆಗಳಲ್ಲಿ ತೆಂಗು ಬೆಳೆಯುವ ರೈತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ದೇವರಾಜು, ಮುಖಂಡರಾದ ಪರಮೇಶ್, ವಿಜೇಂದ್ರ ಕುಮಾರ್, ವೆಂಕಟಪುರ ಯೋಗೇಶ್, ಮಂಗಿಗುಪ್ಪೆ ಬಸವರಾಜು, ಮುನಿಯೂರು ರಂಗಸ್ವಾಮಿ, ಪುಟ್ಟರಾಜು ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಕೊಬ್ಬರಿಗೆ 15,000 ರೂಪಾಯಿ ಕೊಡ್ತಾರೆ ಅಂತ, ಆದರೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಕೊಬ್ಬರಿ ಬಗ್ಗೆ ಚಗಾರಿ ಎತ್ತಿಲ್ಲ, ಜೊತೆಗೆ ₹1 ಎಲಾಸ್ ಮಾಡಿಲ್ಲ. ನಮ್ಮ ಡಿಮ್ಯಾಂಡ್ ಕೇವಲ 15,000, ನಾವೇನು ಜಾಸ್ತಿ ಕೇಳಿಲ್ಲ. ಇಡೀ ರೈತರೆಲ್ಲ ಪ್ರತಿಭಟನೆ ಮಾಡಿ, ಮೆರವಣಿಗೆ ಮಾಡಿ, ನಾನು ವಿಧಾನಸೌಧ ಗಂಟೆ ವಿಧಾನಸೌಧ ಚರ್ಚೆ ಮಾಡಿದ್ದಾರೆ. ಕೊಡಬೇಕು ಅಂತ 2 ದಿವಸ ಈ ಸರ್ಕಾರ ಬೊಡ್ಡಾಟ ಆಡ್ತಾ ಇದೆ. ರೈತರ ಪರ ಇಲ್ಲ, ಇದು ರೈತ ವಿರೋಧಿ ಸರ್ಕಾರ. ಹಾಗಾಗಿ ರೈತರಿಗೆ, ಕೊಬ್ಬರಿ ಬೆಳೆಯುವ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ. ಈ ಒಂದು ಕೆಟ್ಟ ಸರ್ಕಾರನ ತೆಗೆಯೋ ಕಾಲ ಹತ್ರ ಬಂದಿದೆ. 13 ಜಿಲ್ಲೆಯಲ್ಲಿ ನಾವು ಕೊಬ್ಬರಿ ಬೆಳಿತೀವಿ, ತೆಂಗು ಬೆಳಿತೀವಿ. ತೆಂಗಿ ಬೆಳೆಗಾರರು ಇಡೀ 13 ಜಿಲ್ಲೆಯಲ್ಲಿ ಯೋಚನೆ ಮಾಡ್ಬೇಕೀಗ. ನಿಮಗೆ ಸಮಯ ಕಾದು ಬಂದಿದೆ. ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ. ತಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಹೆಂಗ್ ತೆಗಿಬೇಕು ಅಂತ ತೆಗೀರಿ. ಕಲ್ರಿ ಮುಲಾಜಿರ್ತದೆ. ಈಗ ನೀವು ವ್ಯಾಪಾರಿದ್ರೆ ಲೈಫಲ್ಲಿ ನಿಮಗೆ ಕೊಬ್ಬರಿ ಬೆಲೆ ಸಿಗಲ್ಲ. ಈ ಸರ್ಕಾರ ತೆಗೆದೊರ್ತು ಯಾವ ರೈತರು ಉದ್ಧಾರ ಆಗೋದಿಲ್ಲ. ಇದು ಇಷ್ಟೊತ್ತಿಗೆ ಹೋರಾಟ ನಾನು ಕೈ ಎತ್ತಬೇಕಾಗಿತ್ತು. ಕಾರಣ ಇದೇನೋ ಬಜೆಟ್ ಅಲ್ಲಿ ಏನೋ ರಿಲೀಫ್ ಕೊಡ್ತಾರೆ ಅಂತ ಕಾದ್ವಿ. ಇವರು ಮೋಸ ಮಾಡಿದ್ದಾರೆ. 13 ಜಿಲ್ಲೆಯ ರೈತರು, ಕೊಬ್ಬರಿ ಬೆಳೆ, ತೆಂಗು ಬೆಳೆಯ ರೈತರು ಎಲ್ಲರೂ ಒಗ್ಗಟ್ಟಾಗಿ ಯೋಚನೆ ಮಾಡೋ ಕಾಲ ಇವತ್ತು ಬಂದಿದೆ. ತಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಹೆಂಗ್ ತೆಗಿಬೇಕು ಅಂತ ತೆಗೆದುಬಿಡಿ.